ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನದ ವಿಡಿಯೋದಲ್ಲಿ ಮುತ್ತೈದೆಯರಿಗೆ ಉಡಿ ತುಂಬುವ ವಿಧಾನವನ್ನು ಅಥವಾ ಉಡಿ ತುಂಬುವ ಶಾಸ್ತ್ರವನ್ನು ತೋರಿಸ್ಕೊಡಿ ಅಂತ ಕೇಳಿದ್ದೀರಾ. ಮುತ್ತೈದೆಯರಿಗೆ ಉಡಿ ತುಂಬುವ ವಿಧಾನ ವೈಭವ ಲಕ್ಷ್ಮಿಲೇ ಬೇರೆ ಇರುತ್ತೆ, ವರಮಹಾಲಕ್ಷ್ಮಿಲೇ ಬೇರೆ ಇರುತ್ತೆ, ಗೌರಿ ಹಬ್ಬದಲ್ಲೇ ಬೇರೆ ಇರುತ್ತೆ ಮತ್ತು ಧನಲಕ್ಷ್ಮಿ ಪೂಜೆಯಲ್ಲೇ ಬೇರೆ ಇರುತ್ತೆ. ಅಂದರೆ ಒಂದೊಂದು ಪೂಜೆಗೂ ಒಂದೊಂದು ವ್ರತಕ್ಕೂ ಕೂಡ ಒಂದೊಂದು ರೀತಿಯಾಗಿರುತ್ತೆ. ಸಾಮಾನ್ಯವಾಗಿ ಉಡಿ ತುಂಬೋದು ಅಂದರೆ 2 ವೀಳ್ಯದೆಲೆ ಅಡಿಕೆ ಇಟ್ಟು, ಒಂದು ಕಾಯಿನ್ ಇಟ್ಟು, 2 ಬಾಳೆಹಣ್ಣು ಇಟ್ಟರೆ ಅದು ಕೂಡ ಉಡಿ ತುಂಬಿದ ಹಾಗೇನೆ. ಆದರೆ ಪೂರ್ಣ ಫಲವಾಗಿ ನಾವು ಉಡಿ ತುಂಬೋದು ಅಂದರೆ ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ಈ ರೀತಿಯಾಗಿ ಕೊಡೋದ್ರಿಂದ ಅಂದರೆ ನೀವು 10 ಜನ ಮುತ್ತೈದರನ್ನ ಕರೆದು ಕೊಡೋದಕ್ಕಿಂತ ಈ ರೀತಿ ಒಬ್ಬ ಮುತ್ತೈದೆಗೆ ಕೊಟ್ರೂ 10 ಜನದ ಮುತ್ತೈದರ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿ ಕೂಡ ನೀವು ಮಾಡಬಹುದು. ಸ್ವಲ್ಪ ನಮ್ಮಲ್ಲಿ ಆಗೋದಿಲ್ಲ, ನಮ್ಮ ಹತ್ರ ಈ ರೀತಿ ಖರ್ಚು ಮಾಡೋಕ್ಕೆ ಅಷ್ಟೊಂದು ಹಣ ಇಲ್ಲ ಅನ್ನೋರು ನಿಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನೀವು ಬಳಸಿ ಮಾಡೋದ್ರಿಂದ ಬಹಳ ಒಳ್ಳೆಯದು. ಆದಷ್ಟು ಮುತ್ತೈದೆಯರಿಗೆ ಅಥವಾ ಸುಹಾಸಿನಿಯರಿಗೆ ಈ ರೀತಿ ಪೂರ್ಣವಾಗಿ ಕೊಟ್ಟರೆ ಮತ್ತು ಕನ್ಯರಿಗೆ, ನವರಾತ್ರಿಯಲ್ಲಿ ಕನ್ಯರಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಕೊಡೋದ್ರಿಂದ ಬಹಳ ಸಂತೃಪ್ತರಾಗ್ತಾರಂತೆ. ಹಾಗಾಗಿ ಅವರ ಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ಉಡಿಯನ್ನು ಯಾವ ರೀತಿ ತುಂಬಬೇಕು, ಏನೇನು ಸಾಮಗ್ರಿಗಳು ಬೇಕು, ಆದಷ್ಟು ಸ್ಟೀಲನ್ನು ಬಳಕೆ ಮಾಡಬೇಡಿ ಉಡಿ ತುಂಬಲಿಕ್ಕೆ. ಆದಷ್ಟು ಈ ರೀತಿ ಹಿತ್ತಾಳೆಯ ಒಂದು ಪ್ಲೇಟನ್ನು ಅಥವಾ ನೀವು ಬೆಳ್ಳಿ ಪ್ಲೇಟ್ ಇದ್ದರೆ ಬೆಳ್ಳಿ ಪ್ಲೇಟನ್ನು ಕೂಡ ಬಳಸ್ಬೋದು ಅಥವಾ ತಾಮ್ರದ ಬಳಸ್ಬೋದು. ಈ ರೀತಿ ಒಂದು ಪ್ಲೇಟ್ ತೊಗೊಳ್ಳಿ. ಅದಕ್ಕೆ ನಾನು ಬಟ್ಲಲ್ಲಿ ತೋರಿಸ್ತಿದ್ದೀನಲ್ಲ, ಇದು ಉಡಿ ತುಂಬುವ ಅಕ್ಕಿ. ಕೆಲವು ಕಡೆ ಉಡಿ ತುಂಬುವ ಅಕ್ಕಿ ಕೊಡೋ ಪದ್ಧತಿ ಇದೆ, ಕೆಲವರಿಗೆ ವೀಳ್ಯದೆಲೆ ಅಡಿಕೆ ಇಟ್ಟು ಕೊಟ್ಟರೆ ನಿಮ್ಮ ಶಕ್ತಾನುಸಾರ. ಈ ಒಂದು ಬಟ್ಲಲ್ಲಿ ನಾನು ನನ್ನ ಬಲಗೈಯಲ್ಲಿ 5 ಮುಟ್ಟಿಗೆಯಷ್ಟು ಅಂದರೆ 5 ಮುಷ್ಟಿಯಷ್ಟು ಅಕ್ಕಿಯನ್ನು ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ಇದು 5 ಮುಷ್ಟಿ ಇದೆ. ನಾನು ಇವು ಒಂದು ಕವರ್, ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ ಅದರಲ್ಲಾದರೂ ಹಾಕ್ಬೋದು, ಅಥವಾ ಈ ರೀತಿ ಬಟ್ಟಲಲ್ಲಿ ಹಾಕಿ ಇಟ್ಕೊಂಡ್ರು ಕೂಡ ಇಟ್ಕೊಬೋದು, ಅಥವಾ ಪ್ಲೇಟಲ್ಲೂ ಕೂಡ ನೀವು ಹರಡಿ ಕೊಡ್ಬೋದು. ನಂತರ 5 ವೀಳ್ಯದೆಲೆ ತೊಗೋಬೇಕು. ನೀವು ಯಾರಿಗೆ ಉಡಿ ತುಂಬಿ ಮಡ್ಲಕ್ಕಿ ಕೊಡ್ತಾ ಇದ್ದೀರಾ ಅಂದರೆ ಬರೀ ಕೈಯಲ್ಲಿ ಹಾಗೆ 2 ಬಾಳೆಹಣ್ಣು ವೀಳ್ಯದೆಲೆ ಅಡಿಕೆ ಕೊಡ್ತಾ ಇದ್ದೀರಾ ಅಂದರೆ ಒಂದು ಕಾಯಿನ್ ಇಟ್ಟು ಅದಕ್ಕೆ 2 ಕೊಡಿ. ಆದರೆ ಮಡ್ಲಕ್ಕಿ ಕೊಡ್ತಾ ಇದ್ದೀರಾ ಅಂದರೆ 5, 16 ಈ ರೀತಿ ಹೆಚ್ಚಿಸ್ತಾ ಹೋಗಬೇಕು. ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ಇನ್ನು ವೀಳ್ಯದೆಲೆಯ ತೊಟ್ಟು ಯಾರು ಕೊಡ್ತೀವೋ ಅವ್ರ ಕಡೆ ಬರಬೇಕು. ತುದಿ ಇದೆಯಲ್ಲ ಮುಂಭಾಗ, ಅದು ಲಕ್ಷ್ಮೀ ವಾಸಸ್ಥಾನ ಅಂತ ಹೇಳ್ತೀವಿ. ಅದು ನಾವು ಕೊಡೋರಿಗೆ ಮುಖ ಮಾಡಿ ಇರಬೇಕು. ಇನ್ನು ಏನೇನು ಇಡಬೇಕು ಅಂದರೆ 2 ಬೆಟ್ಟಡಿಗೆ ಇಟ್ಟಿದ್ದೀನಿ. 5 ಥರದ ಹಣ್ಣು ಇಡ್ಬೋದು, ಅಥವಾ 2 ಥರದ ಹಣ್ಣಿಟ್ಟು 5 ಥರದ ಫಲ ಇಡ್ಬೋದು, ಅಂದರೆ ಡ್ರೈ ಫ್ರೂಟ್ಸ್ ಇಡ್ಬೋದು. 1 ತೆಂಗಿನಕಾಯಿ ಇಡಿ, ಬಳೆ ಇಡಿ. ನಾನು ದಾಳಿಂಬೆ ಇಟ್ಟಿದ್ದೀನಿ ಮತ್ತು ಮಲ್ಲಿಗೆ ಹೂವು, ಸುವಾಸನೆ ಭರಿತ ಹೂವನ್ನು ಇಡಿ. ಅರಿಶಿನ ಕುಂಕುಮದ ಪ್ಯಾಕೆಟ್ಟು ಮತ್ತು 1 ಕೊಬ್ಬರಿ ಬಟ್ಲು, ಅರಿಶಿನದ ಕೊನೆ, ಬ್ಲೌಸ್ ಪೀಸು. ಮೊದಲು ನೀವು ಮನೆಗೆ ಬಂದವರಿಗೆ ಅರಿಶಿನ ಪುಡಿಯನ್ನು ತೊಗೊಂಡು ಅರಿಶಿನ ಕುಂಕುಮ ಕೊಟ್ಟು ಅವರಿಗೆ ಹೂ ಕೊಟ್ಟು, ಅಂದರೆ ಕೆಲವೊಂದು ರೀತಿಯಲ್ಲಿ ಕೆಲವೊಂದು ಪದ್ಧತಿ ಇರುತ್ತೆ. ಏನೇನು ಅಂದರೆ ಮೊದಲು ಮನೆಗೆ ಬಂದವರಿಗೆ ಕಾಲು ತೊಳೆಸಿ ಅವ್ರನ್ನ ಕೂರಿಸಿ, ನಿಮ್ಮ ಮುಖ ಉತ್ತರವಾಗಿದ್ದರೆ ಅವರ ಮುಖ ಪೂರ್ವವಾಗಿರಬೇಕು. ಆ ರೀತಿ ನೀವು ಸಾಮಾನ್ಯವಾಗಿ ಮುತ್ತೈದೆಯರನ್ನು ಕರೆಸಿ, ಸುವಾಸನೆಯನ್ನು ಕರೆಸಿ ಉಡಿ ತುಂಬೋದನ್ನು ರೂಢಿ ಮಾಡ್ಕೊಳ್ಳಿ. ಅಂದರೆ ಅವ್ರನ್ನ ಕರೆಸಿ ಕಾಲು ತೊಳ್ಕೊಂಬಂದಮೇಲೆ ಅವರಿಗೆ ಸ್ವಲ್ಪ ಹಾಲು ನೀರನ್ನು ಕಲಿಸ್ಕೊಂಡು, ಅರಿಶಿನ ಕಲಿಸ್ಕೊಂಡು ಅವರಿಗೆ ಕಾಲಿಗೆ ಅರಿಶಿನ ಹಾಕಬೇಕು ಮತ್ತು 2 ಅಂಗೈಗಳಿಗೆ ಅರಿಶಿನ ಹಚ್ಚಿ, ನಂತರ ಅದನ್ನು ಕಾಲು ಪಾದ ಎಲ್ಲ ಮುಟ್ಟಿರ್ತೀರಲ್ವ ನೀವು, ಅದನ್ನೆಲ್ಲ ತೊಳ್ಕೊಂಡು ನಂತರ ನೀವು ಅವರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಡಬೇಕಾಗುತ್ತೆ. ನಾನು ತೋರಿಸ್ತಿದ್ದೀನಿ ನೋಡಿ. 5 ಮುಟ್ಟಿಗೆಯಷ್ಟು ಅಕ್ಕಿ ಅಥವಾ 3 ಮುಟ್ಟಿಗೆಯಷ್ಟು ಅಕ್ಕಿ ಹಾಕಬೇಕು. ಆದಷ್ಟು 5 ಮುಟ್ಟಿಗೆಯಷ್ಟು ಅಕ್ಕಿ ಹಾಕಿದ್ರೇ ಶ್ರೇಷ್ಠ ಮುತ್ತೈದೆಯರಿಗೆ, ಅಥವಾ 5 ಪಾವು ಅಂತ ಹೇಳ್ತೀವಿ. ಇದಕ್ಕೆ 1 ಬೆಲ್ಲ ಇಡಬೇಕು, ಅಂದರೆ ಬೆಲ್ಲದ ಅಚ್ಚು ಅಂತ ಹೇಳ್ತೀವಲ್ಲ ಅದು, ಅಥವಾ ಉಂಡೆ ಬೆಲ್ಲ ಇಟ್ಟರು ಪರವಾಗಿಲ್ಲ. ನಂತರ 1 ಕೊಬ್ಬರಿ ಬಟ್ಲು ಇಡಬೇಕು. ನೀವು ದೇವ್ರಿಗೆ ಕೊಟ್ಟರು ಇದೇ ಪ್ರಮಾಣದಲ್ಲೇ ಕೊಡಬೇಕು. 5 ಥರದ ಹಣ್ಣು ಇಡ್ಬೋದು, ಅಥವಾ 5 ಥರದ ಡ್ರೈ ಫ್ರೂಟ್ಸನ್ನು ಇಡ್ಬೋದು. ನಾನು 5 ಥರದ ಡ್ರೈ ಫ್ರೂಟ್ಸು, 1 ಅರಿಶಿನದ ಕೊನೆ, ಕೊಂಬು ಅಂತ ಹೇಳ್ತೀವಲ್ಲ, ಅರಿಶಿನದ ಕೊಂಬು ಅಂತ ಹೇಳ್ತೀವಿ, ಕವಲು ಬಂದಿರಬೇಕು. ಆ ರೀತಿಯ ಕೊಂಬನ್ನು ಕೊಡಿ. ನಂತರ ನೋಡಿ ತೋರಿಸ್ತಾ ಇದ್ದೀನಿ, 5 ವೀಳ್ಯದೆಲೆ ಇರಬೇಕು ಅಥವಾ 16 ಇರಬೇಕು. ಆ ರೀತಿ ನೋಡಿ ಕೊಡಿ. 5 ವೀಳ್ಯದೆಲೆಯನ್ನು ನಿಮ್ಮ ಕಡೆ ತೊಟ್ಟಿನ ಭಾಗ ಬರಬೇಕು. ತುದಿಯ ಭಾಗ ಇದೆಯಲ್ಲ, ಅದು ನೀವು ಯಾರಿಗೆ ಕೊಡ್ತಾ ಇದ್ದೀರೋ ಮುತ್ತೈದೆಯರಿಗೆ ಅವ್ರಿಗೆ ಬರಬೇಕು. ತೆಂಗಿನಕಾಯಿ ಇಡುವಾಗ್ಲೂ ಅಷ್ಟೇ, ಬಾಳೆಹಣ್ಣು ಇಡುವಾಗ್ಲೂ ಅಷ್ಟೇ, ತೊಟ್ಟಿನ ಭಾಗ ತೊಟ್ಟು ಆ ಭಾಗಕ್ಕೆ ಬರಬೇಕು. ಜುಟ್ಟಿದೆಯಲ್ಲ, ತೆಂಗಿನಕಾಯಿ ಜುಟ್ಟು, ಅದು ತೊಟ್ಟಿನ ಭಾಗದ ಹತ್ರ ಬರಬೇಕು. ಆ ಮುಂಭಾಗ, ತುದಿ ಮುಂಭಾಗ ಹಾಗೇ ಬರಬೇಕು. ನಾವು ದೇವರಿಗೆ ಅರ್ಪಣೆ ಮಾಡುವಾಗಲೂ ಅಷ್ಟೇ, ಆದಷ್ಟು ನೀವು ಬೆಟ್ಟ ಅಡಿಕೆ ಜೊತೆಗೆ 5 ರೂಪಾಯಿ ಇಡ್ತಿರೋ, 1 ರೂಪಾಯಿ ಇಡ್ತಿರೋ, ಅಥವಾ 10 ರೂಪಾಯಿ ಇಡ್ತಿರೋ, 11 ರೂಪಾಯಿ ಇಡ್ತಿರೋ, ನಿಮ್ಮ ಶಕ್ತಾನುಸಾರ ಇಡಿ. 2 ಬಾಳೆಹಣ್ಣು, 1 ದಾಳಿಂಬೆ ಹಣ್ಣು, ಅಥವಾ ನೀವು ಡ್ರೈ ಫ್ರೂಟ್ಸನ್ನು ಇಡೋಕ್ಕಾಗಲ್ಲ ಅನ್ನೋರು 5 ಥರದ ಹಣ್ಣು ಇಡ್ಬೋದು, ಅಥವಾ 5 ಬಾಳೆಹಣ್ಣು ಇಡ್ಬೋದು.
ಈ ರೀತಿ ಕೂಡ ಮಾಡ್ಬೋದು. ಆದರೆ ಮಡಿಲಕ್ಕಿಯನ್ನು ಕೊಡೋರು ಆದಷ್ಟು ಬಳೆ ಇಡ್ತಾ ಇದ್ದೀನಿ. ಆದಷ್ಟು ಒಳ್ಳೆ ಅಂದರೆ ಅವರು ಅಡುಗೆ ಬಳಸ್ಕೊಂಡು ಊಟ ಮಾಡಬೇಕು. ಅಂದರೆ ಅದನ್ನು ನೀವು ಕೊಟ್ಟಿರುವಂತಹ ರೇಷನನ್ನು ಅಕ್ಕಿಯನ್ನು ಬಳಸ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡಬೇಕು. ಆ ರೀತಿಯ ಒಳ್ಳೆಯ ಅಕ್ಕಿಯನ್ನೇ ಕೊಡಿ. ಸ್ವಲ್ಪ ಹುಳು ಇರೋದು, ಕಲ್ಲಿರೋದು ಅಥವಾ ಡಿಪೋ ಅಕ್ಕಿ ಈ ರೀತಿ ಕೊಡಬೇಡಿ. ನೀವು ಮನೆಯಲ್ಲಿ ಏನು ಊಟ ಮಾಡ್ತೀರೋ ಅದನ್ನು ದಾನವಾಗಿ ಕೊಟ್ಟರೆ ಆ ದಾನಕ್ಕೆ ಒಂದು ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಸೀರೆ ಇಡೋರಾದರೆ ಸೀರೆ ಇಡ್ಬೋದು, ಬ್ಲೌಸ್ ಪೀಸ್ ಇಡ್ಬೋದು. ವೈಭವ ಲಕ್ಷ್ಮಿ ವ್ರತ ಮಾಡಿ ನೀವು ಬುಕ್ಕನ್ನು ಇಡ್ತಾ ಇದ್ದೀರಾ ಅಂದರೆ ಮುತ್ತೈದೆಯರಿಗೆ ಉಡಿ ತುಂಬ್ತಾ ಇದ್ದೀರಾ ಅಂದರೆ ವೈಭವ ಲಕ್ಷ್ಮಿ ವ್ರತಕಥೆ ಅಂತ ಒಂದು ಬುಕ್ಸ್ ಬರುತ್ತೆ. ಅದನ್ನು 9 ಜನಕ್ಕೆ ಕೊಡ್ಬೋದು. ವರಮಹಾಲಕ್ಷ್ಮಿ ಬುಕ್ಸನ್ನು ಕೊಡ್ತೀವಿ ಅಂತ ನೀವು ಸಂಕಲ್ಪ ಮಾಡಿಕೊಂಡಿದ್ರೆ ಇದೇ ರೀತಿಯಾಗಿ ಅದಕ್ಕೆ ಬುಕ್ಸನ್ನು ವರಮಹಾಲಕ್ಷ್ಮಿ ಬುಕ್ಕು, ಕನಕದಾರ ಸ್ತೋತ್ರದ ಬುಕ್ಕು, ಲಲಿತ ಸಹಸ್ರನಾಮ ಪಾರಾಯಣ ಬುಕ್ಕು ಈ ರೀತಿ ಕೊಡಿ. ಅರಿಶಿನ ಕುಂಕುಮ ಅವರಿಗೆ ಪಾದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಆದಮೇಲೆ ಅವರಿಗೆ ಒಂದು ಕೆಳಗಡೆ ಅಂದರೆ ಮಡಿಲಿಗೆ ಒಂದು ಬಟ್ಟೆಯನ್ನು ಹಾಕ್ಲಿಕ್ಕೆ ಕೊಡಿ. ಅಥವಾ ಒಂದು ಬಾಳೆ ಎಲೆನ ಹಾಕಿ ಅಲ್ಲಿ ನೀವು ಒಂದು 5 ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಅಥವಾ ನಿಮ್ಮ ಕೈಯಲ್ಲಿ 3 ಬಾರಿ ಅರಿಶಿಣದ ಪುಡಿಯನ್ನು ಬೆರಳುಗಳಲ್ಲಿ ಹಾಕಿ ನಂತರ ನೀವು ಇದನ್ನೆಲ್ಲ ಇಟ್ಟು ಅವರಿಗೆ ಅರಿಶಿನ ಕುಂಕುಮ ಕೊಡುವಾಗಲೂ ಅಷ್ಟೇ ಮುತ್ತೈದೆಯರಿಗೆ ಹಣೆಗೆ, ಗಲ್ಲಕ್ಕೆ, ಮೂಗ್ನತ್ತು, ಬಳೆ, ಮಾಂಗಲ್ಯ ಇಷ್ಟಕ್ಕೂ ಕೂಡ ನೀವು ಇಡಬೇಕು. ಆಗ 5 ಮುತ್ತುಗಳನ್ನು ಪಡೆದ ಮುತ್ತೈದೆ ಅನ್ನೋದು ಒಂದು ಪದದ ಅರ್ಥವಾಗಿರುತ್ತೆ. ನಂತರ ನೀವು ಅವರಿಗೆ ಮುಡ್ಕೊಳ್ಲಿಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಇಟ್ಟಾದಮೇಲೆ ಹೂ ಕೊಡಬೇಕು. ಹೂ ಕೊಟ್ಟ ಮೇಲೆ ಇದು ಎಲ್ಲ ಫಲಗಳನ್ನು ಕೊಟ್ಟು ನಂತರ ನೀವು ಅವರು ಜಾಗವನ್ನು ಕದಲಿಸೋದಕ್ಕಿಂತ ಮುಂಚೆನೇ ನೀವು ಅವರಿಗೆ ತಿನ್ನಲಿಕ್ಕೆ ಅಥವಾ ಕುಡಿಲಿಕ್ಕೆ ಏನಾದರೂ ಒಂದು ಕಾಫಿ, ಕೆಲವರು ಬ್ರಾಹ್ಮಣರಿಗೆ ಕೊಟ್ಟರೆ ಬಹಳ ಒಳ್ಳೆಯದು ಅಂತ ಹೇಳ್ತೀವಿ. ಅವರು ಬರಲಿಲ್ಲ ಅಂದರೆ ಸಾಮಾನ್ಯವಾಗಿ ಗುರುಗಳು ಅಂದರೆ ಐನಾರುಗಳು ಅಂತ ಹೇಳ್ತಾರೆ, ಅಂಥವ್ರಿಗೆ ಕೊಡ್ಬೋದು. ಅಥವಾ ದೇವಸ್ಥಾನದಲ್ಲಿ ಇರುವಂತಹ ಹಿರಿಯ ಪೂಜಾರಿಗಳ ಅವರ ಮನೆಯವರಿಗೆ ಕೊಡ್ಬೋದು. ಈ ರೀತಿ ಅಂದರೆ ಹಿರಿಯರಿಗೆ ಕೊಡಬೇಕು, ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ. ಅವ್ರಿಗೆ ತಿನ್ನಲಿಕ್ಕೆ ಇದಿಷ್ಟು ಅವ್ರ ಮಡ್ಲಲ್ಲೇ ಇರಬೇಕು. ಆಗನೇ ನೀವು ಅವರಿಗೆ ಕುಡಿಲಿಕ್ಕೋ ತಿನ್ನಲಿಕ್ಕೋ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಕೊಡಿ. ಹೀಗೆ ಪೂರ್ಣವಾಗಿ ನಮಗೆ ಮಾಡುವಂತಹ ಆಶೀರ್ವಾದ ಸಿಗುತ್ತೆ. ನಂತರ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ನೀವು ಅಕ್ಷತೆ ಹಾಕಿಸ್ಕೊಂಡ್ರೆ ಇದಿಷ್ಟು ಕೂಡ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಧನ್ಯವಾದ.